ಯಾವುದೇ ಕಾರ್ಯಕ್ಕೆ ತೊಡಗಿಕೊಂಡರೂ ಆ ಕಾರ್ಯ ಸುಗಮವಾಗಿ ನೆರವೇರಬೇಕೆಂದರೆ ವಿಘ್ನ ನಿವಾರಕ ಗಣೇಶನ ಪೂಜೆ ಮಾಡಿಯೇ ಕೆಲಸ ಪ್ರಾರಂಭ ಮಾಡ್ತೇವೆ. ವಿಘ್ನೇಶನನ್ನು ನೆನೆದರೆ ಸಕಲ ಕೆಲಸವು ನಿರ್ವಿಘ್ನವಾಗಿ ನೆರವೇರುತ್ತದೆ ಎನ್ನುವುದು ಅನಾದಿ ಕಾಲದಿಂದಲೂ ಬೆಳೆದು ಬಂದ ನಂಬಿಕೆ ಎಂದು ಸಿಂಡಿಕೇಟ್ ಬ್ಯಾಂಕ್ನ ವಲಯ ಮಹಾಪ್ರಬಂಧಕರಾದ ಭಾಸ್ಕರ ಹಂದೆ ಅವರು ಹೇಳಿದರು. ಸಿಂಡಿಕೇಟ್ ಬ್ಯಾಂಕ್ನ ವತಿಯಿಂದ ಮಣಿಪಾಲದ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ಶ್ರೀ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಿಂಡಿಕೇಟ್ ಬ್ಯಾಂಕ್ ಸಹಯೋಗದೊಂದಿಗೆ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಗಣೇಶೋತ್ಸವದ ಅಂಗವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಲವು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಅರಿಷ್ಟಾನಿ ಪುನಶ್ಯಂತೆ ದುರಿತಾನಿ ದಯಾನಿಜ ವನಮಾಲಿನದೇಶಾಂಗೇ ಶಂಕಿ ಚಕ್ರೀ ಚ ನಂದಗಿ ಶ್ರೀಮನ್ನಾರಾಯಣ ವಿಠ್ಠಲವಾಸ ದೇವೋಭಿರಕ್ಷತೋ. ದೇವರಲ್ಲಿ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತೂ ಸುಮಾರು 42 ವರ್ಷಗಳಿಂದಲೂ ಕೂಡ ಈ ಜಾಗದಲ್ಲಿ ಗಣಪತಿ ದೇವರ ಆರಾಧನೆಯನ್ನು ಎಲ್ಲ ಮಾಡ್ತಾ ಇದ್ದೇವೆ. ಈ ಕಾಲದಲ್ಲಿ ಖಂಡಿತವಾಗಿ ಮಾಡಬೇಕು ಅಂತ ಯಾಕೆಂತ ಕೇಳಿದಾಗ, ಇಡೀ ಜಗತ್ತನ್ನು ತಂದೆ ತಾಯಿ ಸೇರಿಸಿಕೊಟ್ಟವರು ಗಣಪತಿ ದೇವರು ಅಂತ. ತಂದೆ ತಾಯಿ ಪ್ರದಕ್ಷಿಣೆ ಬಂದು ಮಾತೃದೇವೋ ಪಿತೃದೇವ ನಮಸ್ಕಾರ ಮಾಡಿಕೊಂಡು ನಿನ್ನಲ್ಲೆಲ್ಲ ಜಗತ್ತನ್ನು ಕಾಣ್ತಾ ಇದ್ದೇನೆ ಅಂತೇಳಿ ತಂದೆ ತಾಯಿ ಏನೆಲ್ಲ ಕಾಣಬೇಕು ಅದನ್ನೆಲ್ಲ ತೋರಿಸಿಕೊಟ್ಟವರು. ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ನಾರಾಯಣಾಯ ಪರಿಪೂರ್ಣಾಯ ವಿಶ್ವೋದಯಂತಿ ನಿಲಯವಂತಾಯ ಜ್ಞಾನಪ್ರದಾಯ ಬ್ರಹ್ಮಣ್ಯ ಪರಮಾತ್ಮಪ್ರೇರಣೆಯ ಮಹಾಗಣಪತ್ಯಂತ ವಿಶ್ವಂಬರಮೂರ್ತಿ ಪರಮಾತ್ಮಪ್ರೀತ್ಯರ್ಥಮಿಜಮಾನಸ್ಯ ಆಶ್ಲೇಷಾನುಪಿತರೆ ಕರ್ಕಾಟಕರಾಜೋ ಜಾತಸ್ಯ ಭಾಸ್ಕರನಾಮಧೀಯತ್ಯರ್ಥಾನುಗತಾಹಾದೇಶಾನುಗ್ರಹಾಣಾಂತಕಾಜಾತೆ ಶಿವ ಅಧಿಕಲಾಲಾಪ್ಯರ್ಥಂ ಪ್ರಾಣಪರಮಾತ್ಮನಃ ಪೂರ್ಣಾನುಗ್ರಹಾದಿತ್ಯರ್ಥಂ ಕಾಂತಾಯಾಃ उत्तराभारतक्षेत्रे मीनराशो जाता महादेवपुत्रे राष्ट्रवर्षे भरतखण्डे मेरोल्किने वर्गे रत्नकार्णे गोदावर्याः घण्टानादमन्तर्वेदा जगद्वन्दे नमः वाञ्छिजन्याय नमः तेन मन्त्राय गमन्त्रा विराट जगद्वन्दाने विनियोगः ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಮಣಿಪಾಲ ಉಡುಪಿಯ 10 ಸಂಸ್ಥರ ಸಹಯೋಗದಲ್ಲಿ ಕಳೆದ 41 ವರ್ಷಗಳ ಕಾಲ ಗಣೇಶೋತ್ಸವ ಸಿಂಡಿಕೇಟ್ ಬ್ಯಾಂಕಿನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ಬಹಳ ವಿಜೃಂಭಣೆಯಿಂದ ಹಾಗೂ ಬಹಳ ಶ್ರದ್ಧಾಪೂರ್ವಕವಾಗಿ ನಡೆದುಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ 42ನೇ ಸಾರ್ವಜನಿಕ ಗಣೇಶೋತ್ಸವವನ್ನು ಸಿಂಡಿಕೇಟ್ ಬ್ಯಾಂಕಿನ ಸ್ವರ್ಣ ಜಯಂತಿ ಸಭಾಭವನದಲ್ಲಿ ಇವತ್ತಿನಿಂದ ಪ್ರಾರಂಭಗೊಂಡು 3 ದಿನಗಳ ಕಾಲ ಆಚರಿಸ್ತಾ ಇದ್ದೇವೆ. ಬಹಳ ಶ್ರದ್ಧಾಪೂರ್ವಕವಾಗಿ ಹಾಗೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ತಿಳಿದಂತೆ
ಗಣೇಶ ಯಾವುದೇ ಕಾರ್ಯವನ್ನು ಮಾಡಬೇಕಾದರ ಮುಂಚೆ ನಾವು ಗಣೇಶನನ್ನು ಆರಾಧಿಸುತ್ತೇವೆ. ಯಾಕಂತ ಹೇಳಿದರೆ ಅವನು ವಿಘ್ನ ವಿನಾಶಕನು. ಯಾವುದೇ ಕೆಲಸದಲ್ಲಿ ವಿಘ್ನಗಳು ಬರದೇ ಇದ್ದ ಹಾಗೆ ಅವನನ್ನು ನಾವು ನೆನೆಸ್ಕೊಳ್ತೇವೆ. ಹಾಗೂ ಅವನು ದುಷ್ಟ ವಿನಾಶಕನು ಅಂಥೇಳಿದರೆ ಮನಸ್ಸಿನಲ್ಲಿರುವ ದುಷ್ಟಬುದ್ಧಿಯಾಗಲಿ ಅಥವಾ ಮನುಷ್ಯರಲ್ಲಿರುವ ದುಷ್ಟಬುದ್ಧಿಯಾಗಲಿ ಅವನು ಹೋಗಲಾಡಿಸಿ ಸಮಾಜವನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುವ ಹಾಗೆ ಮಾಡ್ತಾನೆ. ಹಾಗೂ ಅಭಯಪ್ರದಾಯಕನಾಗಿದ್ದಾನೆ ಅಂಥೇಳಿದರೆ ನಮ್ಮ ಇಷ್ಟಾರ್ಥಗಳನ್ನು ಅವನು ನಡೆಸಿಕೊಡ್ತಾನೆ, ಅವನನ್ನು ನಿರಂತರವಾಗಿ ನಾವು ನೆನೆಸಿಕೊಂಡ್ರೆ. ಆದ್ದರಿಂದ 42ನೇ ಸಾರ್ವಜನಿಕ ಗಣೇಶೋತ್ಸವವನ್ನು ಇಲ್ಲಿ ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ. 3 ದಿನಗಳ ಕಾಲ ಇದು ನಡೀತದೆ. ಈ ಗಣೇಶೋತ್ಸವದ ಅಂಗವಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಪ್ರತಿದಿನ ಸಂಜೆ 5:30ಯಿಂದ ಪ್ರಾರಂಭ ಆಗ್ತದೆ. ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿ ವರ್ಗದಿಂದ ಹಾಗೂ ಜ್ಞಾನ ಐತಾಳ್ ಅವರ ತಂಡ ಮಂಗಳೂರಿನಿಂದ ಹಾಗೂ ರಂಗಭೂಮಿ ಉಡುಪಿಯವರಿಂದ ಮತ್ತು ಯಕ್ಷಗಾನ ಕಾರ್ಯಕ್ರಮಗಳು ಈ 3 ದಿನಗಳು ನಡೆಯಲಿದೆ. ಭಕ್ತಾದಿಗಳು ಉತ್ತಮ ರೀತಿಯಲ್ಲಿ ಬಂದು ಈ ಗಣೇಶನ ಪ್ರಸಾದವನ್ನು ಹಾಗೂ ಅವನ ಆಶೀರ್ವಾದವನ್ನು ಪಡೆದು ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಈ ಗಣೇಶೋತ್ಸವದ ಸಂದರ್ಭದಲ್ಲಿ, ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳು. ನಾನು ಭಾಸ್ಕರ್ ಹಂದೆ, ಜನರಲ್ ಮ್ಯಾನೇಜರ್, ಸಿಂಡಿಕೇಟ್ ಬ್ಯಾಂಕ್ ವಲಯ ಕಚೇರಿ, ಮಣಿಪಾಲ.